ಸ್ನೇಹಿತರೆ, ಒಬ್ಬ ನಮ್ಮ ಸ್ನೇಹಿತ ಒಂದು ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬ ವ್ಯಕ್ತಿ ನನಗೆ ಮೆಸೇಜ್ ಮಾಡಿದ್ದು. ಅದು ಏನು ಅಂತಂದರೆ, ಬ್ರದರ್, ನಾನು 16 ವರ್ಷ ಎಜುಕೇಷನ್ ಮಾಡಿದೆ. ನಾನು ಏನು ಅಂದ್ಕೊಂಡು ಎಜುಕೇಷನ್ ಮಾಡಿದ್ನೋ ಆ ಲೈಫನ್ನು ನಾನು ಲೀಡ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ನನಗೆ ಯಾವಾಗ ಜಾಬ್ ಬೇಕು ಅಂತೇಳಿ ಫೀಲ್ಡಲ್ಲಿ ಕಾಲಿಟ್ನೋ ಆವಾಗ ಗೊತ್ತಾಯಿತು ಇವತ್ತು ಕೆಲಸಕ್ಕೆ ಎಷ್ಟು ಬರಗಾಲಿದೆ, ಎಷ್ಟು ನಿರುದ್ಯೋಗಿಗಳು ಮನೆಯಲ್ಲಿದ್ದಾರೆ, ಎಷ್ಟು ಎಜುಕೇಷನ್ ಕಂಪ್ಲೀಟ್ ಮಾಡಿದವರು ಕೆಲಸ ಬೇಕನ್ನೋರು ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದು ನನಗೆ ಆ ಕ್ಷಣಕ್ಕೆ ಗೊತ್ತಾಯಿತು. ಬಟ್ ಇಷ್ಟೊಂದು ಕಾಂಪಿಟೇಷನ್ ಇರುವಂಥ ಈ ಜಗತ್ತಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಕ್ಕೆ ಆಗದೇ ಇದ್ದಾಗ ನಾವು ಎಜುಕೇಷನ್ ಮಾಡಿದ್ದು ವೇಸ್ಟ್ ಆಯಿತಾ ಅಂತ ಹೇಳಿ ನಮಗೆ ಒಮ್ಮೆಲೆ ಒಂದು ಜಿಗುಪ್ಸೆ ಬಂದುಬಿಡುತ್ತೆ. ಆದರೆ ಹೊರಗಡಿನ ಪ್ರಪಂಚಕ್ಕೆ ಇದು ಎಷ್ಟೋ ಬಗ್ಗೆ ಗೊತ್ತಿರಲ್ಲ. ಎಜುಕೇಷನ್ ಮಾಡಿದೆ, ಇಷ್ಟು ವಿದ್ಯಾಭ್ಯಾಸ ಮಾಡಿದೆ, ಇಷ್ಟೊಂದು ಫೀಸ್ ಕಟ್ಟಿ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ, ಏನು ಮಾಡಿದೆ, ಯಾವ ನೌಕರಿ ತೊಗೊಂಡೆ ಅಂಥೇಳಿ ಹೊರಗಿನ ಪ್ರಪಂಚ ಕೇಳಿದಾಗ ಅವ್ರ ಮುಂದೆ ಏನಾದರೂ ತಲೆ ತೆಗೆಸ್ಬಾರ್ದು ಅಂಥೇಳಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಯಾವುದೋ ಒಂದು MNCಯಲ್ಲಿ ಕಂಪ್ನಿ ಮಾಡಿಕೊಂಡು ರಾಷ್ಟ್ರದಿಂದ ಬೇರೆ ರಾಜ್ಯದಿಂದ ಬಂದು ಕಂಪ್ನಿಯನ್ನು ಬೆಳೆಸ್ತಾ ಇರ್ತಾರಲ್ಲ, ಅಂಥವರಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಅಷ್ಟು ಇಷ್ಟು ಸಂಬಳದಲ್ಲಿ ತೊಗೊಂಡು ಜನಗಳಿಗೆ ಕೊಡೋ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಅಂತೇಳಿ ಕೆಲವು ಜನ ಅವ್ರು ಇಷ್ಟ ಇಲ್ಲದೆ ಹೋದರೂ ಕೂಡ ಕೆಲಸ ಮಾಡಿ ಬದುಕ್ತಾ ಇರ್ತಾರೆ. ಸೊ ಆ ಥರ ನನಗೂ ಕೂಡ ಆಗಿದೆ. ನಾವು ಎಜುಕೇಷನ್ ಮಾಡಿದ್ದು ಇಷ್ಟು ದಿನ ವೇಸ್ಟಾ? ನಾವು ಎಜುಕೇಷನ್ ಏನು ಅಂದ್ಕೊಂಡು ಮಾಡಿದ್ವಿ, ಒಂದು ಕಾಂಪಿಟೇಷನ್ ಪ್ರಪಂಚದಲ್ಲಿ ನಮ್ಮ ಎಜುಕೇಷನ್ಗೆ ಬೆಲೆನೇ ಇಲ್ವಲ್ಲ ಅಂಥೇಳಿ ತನ್ನಲ್ಲಿರುವಂಥ ನೋವಿನ ಮನಸ್ಸನ್ನು ಹೇಳ್ಕೊಂಡಿದ್ರು. ಅದನ್ನು ನೋಡಿದಾಗ ನನಗೂ ಒಂದು ಅನ್ನಿಸ್ತು, ನಿಜ ಈ ಥರ ಎಷ್ಟೋ ಜನ ವಿದ್ಯಾರ್ಥಿಗಳು ತಾವು ಕನಸನ್ನು ಕಟ್ಕೊಂಡು ಎಜುಕೇಷನ್ 16 ವರ್ಷ ಕಂಪ್ಲೀಟ್ ಮಾಡಿ ಜಾಬ್ ಬೇಕಂತೇಳಿ ಹೋದಾಗ ಎಷ್ಟು ಕಾಂಪಿಟೇಟಿವ್ ಇದೆ ಅನ್ನೋದು ಕೆಲವರಿಗೆ ಆವಾಗ ಅನುಭವ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಇನ್ನೊಂದು ವಿಚಾರ ಅಂತಂದರೆ, ಇವಾಗ ಕೆಲಸ ಬೇಕನ್ನೋರ ಸಂಖ್ಯೆ ಜಾಸ್ತಿ ಇದೆ, ಕೆಲಸ ಕಡಿಮೆ ಇದೆ. ಈಗ ಕೆಲಸ ಬೇಕನ್ನೋರಿಗೆಲ್ಲ ಕೆಲಸ ಕೊಡಬೇಕು ಅಂತಂದರೆ, ಕೆಲಸ ಬೇಕನ್ನೋರಿಗೆಲ್ಲ ಕೆಲಸನ ಸೃಷ್ಟಿ ಮಾಡಿ ಕೊಡೋದಕ್ಕೆ ಅದೇನು ಪ್ರಾಡಕ್ಟ್ ಅಲ್ಲ. ಎಷ್ಟು ಕೆಲಸಗಾರನ್ನು ತಗೊಳ್ಳೋ ಸಾಧ್ಯತೆ ಇದೆಯೋ ಅಷ್ಟನ್ನು ಕೊಡಬೇಕತ್ತ. ಅದರಲ್ಲಿ ಕೆಲವೊಂದು ರೆಕಮೆಂಡೇಷನ್, ಇನ್ಫ್ಲುಯೆನ್ಸ್ ಅಂತೇಳಿ ಈ ಥರ ಹೋಗುತ್ತೆ. ಬಟ್ ಇನ್ನೂ ಕೆಲವರು ಕೆಲಸ ಇಲ್ಲದೇ ಬೇರೆ ದಾರಿ ಉಟ್ಕೊಳ್ಬೇಕತ್ತೆ. ಈ ಒಂದು ಪ್ರೊಸೆಸರಲ್ಲಿ ಪ್ರತಿ ವರ್ಷ ಎಷ್ಟೋ ಲಕ್ಷಾಂತರ ಜನ ನಿರುದ್ಯೋಗಿಗಳಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಸೊ ಇಂಥ ಒಂದು ನಿರುದ್ಯೋಗ ಸಮಸ್ಯೆನ ಹೇಗೆ ಹೋಗಲಾಡಿಸ್ಬೇಕು ಅಂಥೇಳಿ ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಹೇಗೋ ಜೀವನನ ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ನನಗನ್ಸಿದ ಪ್ರಕಾರ ಅಂತ ಅಂದರೆ, ನಾವು ಎಜುಕೇಷನ್ ಮಾಡಿದ್ದಕ್ಕೂ ಏನು ಸಾರ್ಥಕ ಆಯಿತು ಅಂಥೇಳಿ ಎಲ್ರಿಗೂ ಪ್ರಶ್ನೆ ಇದೆಯಲ್ವಾ. ನೋಡಿ, ಎಜುಕೇಷನ್ ಅನ್ನೋದು ಒಂದು ಜ್ಞಾನ ಭಂಡಾರ ಅಷ್ಟೇ. ನಾವು ಪ್ರಪಂಚದಲ್ಲಿ ಗೊತ್ತಿಲ್ಲದಿರೋ ವಿಚಾರವನ್ನು ನಾವು ತಿಳ್ಕೊಂಡಿರ್ತೀವಿ. ಯಾವ ದಾರಿಯಲ್ಲಿ ಹೋಗಿ ಎಂಥವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಒಂದು ಕೆಲಸದ ವಿಚಾರ ಆಗಿರ್ಬೋದು, ಒಂದು ಟ್ರೈನಿಂಗ್ ಆಗಿರ್ಬೋದು, ಒಂದು ಪ್ರಪಂಚದ ಮಾಹಿತಿ ಆಗಿರ್ಬೋದು, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ, ನಮ್ಮನ್ನು ಈ ಸಮಾಜದಲ್ಲಿ ಇನ್ನೊಬ್ಬರ ತುಳಿತಕ್ಕೆ ಒಳಗಾಗದಂತೆ ನಮಗೆ ವಿದ್ಯಾಭ್ಯಾಸ, ನಮ್ಮ ತಲೆಯಲ್ಲಿ ಅಕ್ಷರ ಜ್ಞಾನ ಅದಿದ್ದರೆ ಇನ್ನೊಬ್ಬರ ಕೆಳಗಡೆ ನಾವು ಇನ್ನೊಬ್ಬರ ಕೈಗೆ ಗುಲಾಮರಾಗಿ ಬದುಕೋದಕ್ಕೆ ಆಗಬಾರ್ದು ಅನ್ನೋದು ಒಂದು ಮಾಹಿತಿ ನಮಗೆ ಎಲ್ರಿಗೂ ಗೊತ್ತಿರುತ್ತೆ. ಎಜುಕೇಷನ್ ಕಂಪ್ಲೀಟ್ ಮಾಡಿದವ್ರಿಗೆ ಅಷ್ಟೇ, ಎಲ್ರಿಗೂ ಕೂಡ ಅಷ್ಟೇ, ಈ ಪ್ರಪಂಚದ ಜ್ಞಾನವನ್ನು ತಿಳ್ಕೊಂಡವ್ರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಆ ಜ್ಞಾನನ ಕೆಲವೊಂದು ಸರ್ಟಿಫಿಕೇಟ್ಗಳ ಮೇಲೆ ನಾವು ಇಷ್ಟು ಜ್ಞಾನವನ್ನು ಪಡೆದಿದ್ದೀವಿ, ಅಷ್ಟು ಜ್ಞಾನ ಪಡೆದಿದ್ದೀವಿ ಅಂತೇಳಿ ಅಂಕೆ ಸಂಖ್ಯೆಗಳಿಂದ ಹೇಳಿ ಗುರುತಿಸ್ತಾರೆ ಅಷ್ಟೇ. ಹಾಗಾದರೆ ನಾವು ಏನು ಮಾಡಬೇಕು? ಬರೀ ಕೆಲಸನೇ ಮಾತ್ರನಾ? ಎಜುಕೇಷನ್ ಮಾಡಿದ್ರೆ, ವಿದ್ಯಾಭ್ಯಾಸ ಮಾಡಿದ್ರೆ, ಒಳ್ಳೆ ಪೊಸಿಷನಲ್ಲಿ ಒಳ್ಳೆಯ ಅಧಿಕಾರಿಯಾಗಿ ಒಳ್ಳೆಯ ಒಂದು ಜಾಬಲ್ಲಿ ಇದ್ದರೆ ಮಾತ್ರನೇ ಎಜುಕೇಷನ್ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತಾ? ಇಲ್ಲ, ಖಂಡಿತವಾಗಲಿಲ್ಲ. ಎಕ್ಸಾಂಪಲಾಗಿ ಹೇಳ್ಬೇಕಂದ್ರೆ, ನಾವು ರೈತರ ಮಕ್ಕಳಾದರೆ ನಮ್ಮ ಮನೆಯಲ್ಲಿ ನಮ್ಮದೇ ಆದಂಥ ಒಂದು ಜಮೀನು ಇರುತ್ತಲ್ವ. ನಮ್ಮ ಮನೆ ಸಂಬಂಧಪಟ್ಟಾಗೆ ಜಮೀನಲ್ಲಿ ಈಗ ಕೆಲವರು ಅಡಿಕೆ ಬೆಳೀತಾ ಇರ್ತಾರೆ, ಕೆಲವರು ಕಬ್ಬು ಬೆಳೀತಾ ಇರ್ತಾರೆ, ಕೆಲವರು ತೆಂಗು ಬೆಳೀತಾ ಇರ್ತಾರೆ, ಕೆಲವರು ಆ ಪ್ರದೇಶದಲ್ಲಿ ಏನು ಬೆಳಿಬೇಕು ಅದನ್ನು ಒಂದು ಬೆಳೀತಾ ಇರ್ತಾರೆ. ಸೊ ಅದರಲ್ಲಿ ನಾವು ಮತ್ತೆ ಏನಾದರೂ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಸ್ಟಡಿ ಮಾಡಬೇಕು. ಮತ್ತು ಮಿಶ್ರ ಬೆಳೆಯನ್ನು ಬೆಳಿಬೋದಾ, ಈ ತಿಂಗಳ ಬೆಳೆಯನ್ನು ಹೆಂಗಂದರೆ ತರಕಾರಿ, ಸಣ್ಣ ಪುಟ್ಟ ತರಕಾರಿಯನ್ನು ಬೆಳೆದು ಇದನ್ನು ನಾನು ಹೆಚ್ಚಿನ ವ್ಯಾಪಾರವನ್ನು ಮಾಡಿ ಹೆಚ್ಚಿನ ಹಣವನ್ನು ಗಳಿಸ್ಬೋದಾ, ವಾರ್ಷಿಕ ಬೆಳೆ ಯಾವುದು, ತಿಂಗಳ ಬೆಳೆ ಯಾವುದು, ಆದಾಯವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ನಾವು ಕೆಲವೊಂದು ಜ್ಞಾನವನ್ನು ಸಂಗ್ರಹ ಮಾಡಬೇಕು. ಈ ಜ್ಞಾನವನ್ನು, ಈ ನಾಲೆಡ್ಜನ್ನು ನಾವು ಪಡ್ಕೊಳ್ಬೇಕಂದ್ರೆ ನಮ್ಮ ಹತ್ರ ಎಜುಕೇಷನ್ ಬೇಕು. ಎಜುಕೇಷನ್ ಅಂತಂದರೆ ಅಕ್ಷರ ಜ್ಞಾನ, ತಿಳ್ಕೊಳ್ಳುವಂಥ ಸಾಮರ್ಥ್ಯ ಬೇಕು ಅಂತಂದರೆ ನಮಗೆ ಎಜುಕೇಷನ್ ಬೇಕೇ ಬೇಕಲ್ವಾ. ಆ ಎಜುಕೇಷನ್ ನಮ್ಮಲ್ಲಿ ಇದ್ದಾಗ ನಾವು ಯಾಕೆ ಆ ಥರ ಎಜುಕೇಷನ್ ಇರೋದ್ರಿಂದ ನಮ್ಮ ಬುದ್ಧಿವಂತಿಕೆ ಚುರುಕಾಗಿರಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗ MNC ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ. ತಿಂಗಳಿಗೆ 10,000 ಏನೋ ಗೀಸಿ ಎಲ್ಲ ಖರ್ಚು ಮಾಡಿಕೊಂಡು ಮನೆಗೆ ಕಳಿಸ್ತಾ ಇದ್ದ. ಆ ಹುಡುಗನಿಗೆ ಒಂದು ಸಲ ಅನುಭವ ಆಯಿತು. ತಂದೆ ತಾಯಿನ ಬಿಟ್ಟು ಎಷ್ಟು ದೂರದಿಂದ ಇದ್ದು ಬರೀ 10,000ಕ್ಕೋಸ್ಕರ ನಾವು ಮನೇನೇ ಫ್ಯಾಮಿಲಿನೇ ದೂರ ಮಾಡ್ಕೊಂಡು ಇಷ್ಟೊಂದು ದುಡಿಬೇಕಾ ಅಂತ ಹೇಳಿ ತಿರ್ಗಾ ಊರಿಗೆ ಬರ್ತಾನೆ. ಊರಿಗೆ ಬಂದು ಅವರು ತಂದೆ ತಾಯಿ ಬೆಳೀತಿದ್ದ ತರಕಾರಿಯನ್ನು ತೊಗೊಂಡೋಗಿ ಒಟ್ಟಿಗೆ ಹೋಲ್ಸೇಲಲ್ಲಿ ದಲ್ಲಾಳಿಗೆ ಕೊಡ್ತಾಯಿದ್ರು.
ಅವರು ಬೆಳೆದಿರುವಂಥ ಒಂದು ತರಕಾರಿ ಏನಿದೆಯಲ್ಲ ಅದನ್ನು ದಲ್ಲಾಳಿಗೆ ಕೊಟ್ಟಾಗ 10 ರೂಪಾಯಿ ಕೊಟ್ಟರೆ ದಲ್ಲಾಳಿ ವ್ಯಾಪಾರಸ್ಥರಿಗೆ 15 ರೂಪಾಯಿ ಕೊಡ್ತಾರೆ. ಆ ವ್ಯಾಪಾರಸ್ಥರು ಜನರಿಗೆ 20 ರೂಪಾಯಿ ಕೊಡ್ತಾರೆ. ಅಂದರೆ ಇಲ್ಲಿ ದಲ್ಲಾಳಿ ಕೊಡೋದು 50% ಲಾಭಕ್ಕೋಸ್ಕರನೇ ಕೊಡ್ತಾರೆ. ಸೊ ಆದ ಕಾರಣ ಈ ಹುಡುಗ ಏನು ಮಾಡ್ದೆ ಅಂತ ಹೇಳಿದ್ರೆ, ನಾವು ಯಾಕೆ ದಲ್ಲಾಳಿ ಕೊಡಬೇಕು, ನಮಗೆ ಬೇರೆ ಸಮಯ ಏನಿದೆ, ಪ್ರತಿದಿನದ ತರಕಾರಿ ಏನಿತ್ತು ಅದನ್ನು ನಾನು ಹಳ್ಳಿ ಮೇಲೆ ಗಾಡಿ ತೊಗೊಂಡೋಗಿ ಡೋರ್ ಟು ಡೋರ್ ಸೇಲ್ ಮಾಡ್ತೀನಿ. ಅಲ್ಲಿ ದಲ್ಲಾಳಿಗೆ 10 ರೂಪಾಯಿ ಕೊಡೋ ಬದಲಿಗೆ ನಾನು 15 ರೂಪಾಯಿಗೆ ಡೈರೆಕ್ಟ್ ಜನರಿಗೆ ನಾನು ಕಡಿಮೆ ರೇಟಲ್ಲಿ ಕೊಡ್ಬೋದು ಅಂತೇಳಿ ತಂದೆ ತಾಯಿ ಬೆಳೆದಂಥ ತರಕಾರಿಯನ್ನು ದಲ್ಲಾಳಿಗೆ ಕೊಡದೆ ಮನೆಯಿಂದ ಮನೆಗೆ ಹೋಗಿ ಪ್ರತಿದಿನ ತರಕಾರಿ ಮಾರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದರಿಂದ ಆತನಿಗೆ ಏನು ಬೆನಿಫಿಟ್ ಸಿಕ್ತು ಗೊತ್ತಾ, ತಾನು ಎಜುಕೇಷನ್ ತನ್ನ ಬುದ್ಧಿವಂತಿಕೆಯನ್ನು ಈ ಒಂದು ಕೆಲಸದಲ್ಲಿ ಬಳಸಿದಾಗ ತಾನು ಫ್ಯಾಮ್ಲಿ ಬಿಟ್ಟು MNC ಕಂಪ್ನಿಯಲ್ಲಿ ದೂರದಲ್ಲಿದ್ದು ಒಂದು 10,000 ಸಂಬಳಕ್ಕೆ ಏನು ದುಡಿತಾ ಇದ್ದ, ಈಗ ತಂದೆ ತಾಯಿಗೆ ಹೆಲ್ಪ್ ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಇದ್ದು ತಾನು ತಂದೆ ತಾಯಿ ಬೆಳೆದಿರುವಂಥ ತರಕಾರಿಯನ್ನು ಖುಷಿಯಿಂದ ಬೆಳಗ್ಗೆ ಸಂಜೆ ಈ ಥರ 2 ಟ್ರಿಪ್ಪು ಹಳ್ಳಿ ಮನೆ ಮನೆಗೆ ಹೋಗಿ ತರಕಾರಿ ಮಾರೋದ್ರಿಂದ ತಿಂಗಳಿಗೆ 40,000 ರಿಂದ 50,000 ರೂಪಾಯಿ ದುಡಿತಾ ಇದ್ದಾನೆ. ಈಗ ಹೇಳಿ, ಈಗ ಜಾಬ್ ಬೇಕು, ಎಜುಕೇಷನ್ ಮಾಡಿದೀವಿ ಅನ್ನೋ ಒಂದು ಥಾಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಯಾವುದೋ ಒಂದು ಕಂಪ್ನಿ ಉದ್ಧಾರ ಆಗೋದಕ್ಕೋಸ್ಕರ 10,000 5,000ಕ್ಕೆ ಕೆಲಸ ಮಾಡೋದು ಬೆಸ್ಟಾ, ಅಥವಾ ನಾವು ಬುದ್ಧಿವಂತಿಕೆಯನ್ನು, ನಾವು ಕಲ್ತಿರುವಂಥ ಎಜುಕೇಷನನ್ನು, ತಿಳುವಳಿಕೆಯನ್ನು, ಜ್ಞಾನ ಭಂಡಾರವನ್ನು ನಾವು ಸ್ವಂತ ಏನಾದರೂ ಒಂದು ಹೊಸತನ ಸೃಷ್ಟಿ ಮಾಡಿ ನಾವು ತಂದೆ ತಾಯಿ ಜೊತೆಗಿದ್ದು ಅಥವಾ ಜಮೀನಲ್ಲಿ ಹೀಗೂ ಬದುಕ್ಬೋದು ಅಂತೇಳಿ ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಸ್ವಂತ ದುಡಿಮೆಯಿಂದ ತಂದೆ ತಾಯಿ ಜೊತೆಗೆ ಇದ್ಕೊಂಡು ಹಳ್ಳಿಯಲ್ಲೇ ನೇಟಿವ್ ಪ್ಲೇಸಲ್ಲೇ ಇಲ್ಲಿಗೆ 40,000 ರಿಂದ 50,000 ರೂಪಾಯಿ ಸಂಪಾದನೆ ಮಾಡೋದು ಬೆಸ್ಟಾ. ಈ ಎಕ್ಸಾಂಪಲಿಂದ ನಾವು ಮಾಡ್ತಿರುವಂಥ ಮಿಸ್ಟೇಕ್ ಏನಂತ ನಿಮ್ಗೆ ಅನಿಸಿರ್ಬೋದು ಅಂದ್ಕೊಳ್ತೀನಿ. ನೋಡಿ, ಒಬ್ಬ ಹುಡುಗ ಯಾವುದೋ ಬೆಂಗಳೂರಲ್ಲಿದ್ದು ಕೆಲಸ ಮಾಡಿ 10,000 ರೂಪಾಯಿ ಸಂಬಳ ತಗೊಳ್ಳೋದಕ್ಕಿಂತ ಸ್ವಂತ ಜಮೀನಲ್ಲಿ ಬೆಳೆದಿರೋಂಥ ತರಕಾರಿನ ಬೇರೆ ಯಾರೋ ಒಬ್ಬ ದಲ್ಲಾಳಿಗೆ ಕೊಡೋ ಬದಲಿಗೆ ನಾನೇ ಮಾರಿದ್ರೆ ಆಯಿತು ಅಂತೇಳಿ ಅದನ್ನೇ ಉದ್ಯೋಗವಾಗಿ ಸೃಷ್ಟಿ ಮಾಡಿಕೊಂಡು ತಿಂಗಳೇ 40,000 ರಿಂದ 50,000 ರೂಪಾಯಿ ದುಡಿತಾ ಇದ್ದೇನೆ ಅಂತಂದರೆ ಮನಸ್ಸು ಮಾಡಿದ್ರೆ ಏನಾದರೂ ಕೂಡ ಮಾಡಲೇಬಹುದು. ಬಟ್ ನಾವೇನಂದ್ರೆ ಸ್ವಲ್ಪ ಉಪಾಯದಿಂದ ಬದುಕಬೇಕಷ್ಟೇ, ಉಪಾಯದಿಂದ ಜೀವನವನ್ನು ನಡೆಸಬೇಕು, ಉಪಾಯದಿಂದ ಹೇಗೆ ನಾವು ದುಡ್ಡನ್ನು ಗಳಿಸ್ಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಟ್ಟ ಹುಡುಗ ಈ ಥರ ಬದುಕ್ತಾ ಇದ್ದೇನೆ ಅಂತ ಹೇಳಿದ್ನಲ್ಲ, ಹುಡುಗ ಬೇರೆ ಯಾರಲ್ಲ, ನನ್ನ ಜೊತೆಗೆ ಕಲ್ತಿರುವಂಥ ಒಬ್ಬ ಕ್ಲಾಸ್ಮೇಟ್. ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ಆ ಹುಡುಗನನ್ನು ನಿಮಗೆ ಪರಿಚಯ ಮಾಡಿಸಿ ಒಂದು ಇಂಟರ್ವ್ಯೂ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಅದೇ ಪ್ರೊಸೆಸ್ ಇದೆ. ನಾನು ಮೋಟಿವೇಶನ್ ವಿಡಿಯೋ ಮಾಡೋದೇ ನೆಕ್ಸ್ಟ್ ಪ್ರೊಸೆಸರು. ಯಾರೋ ಆ ಥರ ಬದುಕ್ತಾ ಇದ್ದಾರೆ ಅಂಥವ್ರ ಜೊತೆ ಹೋಗಿ ಇಂಟರ್ವ್ಯೂ ಮಾಡಿ ಜನಕ್ಕೆ ತೋರಿಸ್ಬಿಡ್ಬೇಕನ್ನೋದು. ಸೊ ಇದರ ನಿಮ್ಮಲ್ಲಿ ಕನ್ಫ್ಯೂಷನ್, ಒಂದು ಕ್ಲಾರಿಟಿ ಇಲ್ಲದೆ ಡೌಟ್ಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದರಲ್ಲಿ ನಮಗೇನಾದ್ರು ಗೊತ್ತಿದ್ದ ವಿಚಾರ ಏನಾರು ಇದ್ದರೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋಲಿ ಕೊಟ್ಟಂಥ ಮೆಸೇಜ್ ಏನಾರು ಇಷ್ಟ ಆದರೆ, ನಿಮ್ಗೆ ಅಷ್ಟು ಕ್ಲಾರಿಟಿ ಬಂತು ಅನ್ನೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.